ಉಡುಪಿ ಜಿಲ್ಲೆಯ ಮುಂಡಾಡಿ ಜಡ್ಡು ಶಾಲೆಯಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಉಚಿತ ವೈದ್ಯಕೀಯ ಹಾಗೂ ನೇತ್ರ ತಪಾಸಣಾ ಶಿಬಿರ ನಡೆಯಿತು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮಂಡಾಡಿ ಜಡ್ಡು ಕೋಟೆಬೆಟ್ಟು ಮನೆಯವರ ಸಂಯುಕ್ತಾಶ್ರಯದಲ್ಲೇ ರಕ್ತನಿಧಿ ವಿಭಾಗ, ಕೆಎಂಸಿ ಮಣಿಪಾಲ, ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅಂಬಲಪಾಡಿ, ಉಡುಪಿ ಮೊಗವೀರ ಯುವ ಸಂಘಟನೆ, ಮಂದಾರ್ತಿ ಘಟಕ, ಮಂಡಾಡಿ ಜಡ್ಡು ಫ್ರೆಂಡ್ಸ್, ವಿವೇಕಾನಂದ ಯುವ ವೇದಿಕೆ ಹಂದಿಕಲ್ಲು, ಚೈತನ್ಯ ರಿಕ್ರಿಯೇಷನ್ ಕ್ಲಬ್ ಕಳ್ತೂರು, ಕೋಟೆ ಪ್ರಕಾಶ್ ಗೆಳೆಯರ ಬಳಗ ಹೆಬ್ರಿ, ಪ್ರಗತಿಪರ ನಾಗರಿಕ ಸೇವಾ ಸಮಿತಿ ಕಾರ್ಕಳ ಇವರ ಸಹಯೋಗದೊಂದಿಗೆ ಕಾರ್ಕಳದ ಮಂಡಾಡಿ ಜಡ್ಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಹಾಗೂ ನೇತ್ರ ತಪಾಸಣಾ ಶಿಬಿರ ನಡೆಯಿತು. ಶಿಬಿರವನ್ನು ದಂತ ವೈದ್ಯರಾದ ಸಮತ ಆಳ್ವ ಅವರು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವುದರಿಂದ ಗ್ರಾಮೀಣ ಜನತೆಗೆ ಸಹಕಾರಿಯಾಗುತ್ತದೆ ಎಂದರು. ಈ ಕಾಲದಲ್ಲಿ ದಂತ ಚಿಕಿತ್ಸೆ ಬಗ್ಗೆ ನಮಗೆಲ್ಲ ಅರಿವು ಸ್ವಲ್ಪ ಕಡಿಮೆಯಾಗಿದೆ. ಸೊ ಇಂಥ ಶಿಬಿರವನ್ನು ನೆರವೇರಿಸಿ ಜನರಲ್ಲಿ ಅರಿವು ಮೂಡಿಸಲು ನಮಗೆ ಈಸಿ ಸ್ಟೆಪ್ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಇದರ ಸದುಪಯೋಗವನ್ನು ಪಡಿಬೇಕಾಗಿ ನಮ್ಮ ವಿನಂತಿ. ಮತ್ತೆ ಇದು ಶಿಬಿರವನ್ನು ನೆರವೇರಿಸಿದ ಗಣೇಶೋತ್ಸವ ಸಮಿತಿ ಅವರಿಗೆಲ್ಲರಿಗೂ ನೂರಾರು ಮಂದಿ ಶಿಬಿರದಲ್ಲಿ ಪಾಲ್ಗೊಂಡು ಎಲುಬು, ಕಿವಿ, ಮೂಗು, ಗಂಟಲು, ಕಣ್ಣು, ಹೃದಯ, ಮಧುಮೇಹ, ರಕ್ತದೊತ್ತಡ ಹಾಗೂ ನೇತ್ರ ತಪಾಸಣೆಯ ಸದುಪಯೋಗವನ್ನು ಪಡೆದುಕೊಂಡರು. ಈ ಸಂದರ್ಭ ರಕ್ತನಿಧಿ ವಿಭಾಗದ ರಮ್ಯಾ ಕಾಮತ್, ಜನರಲ್ ಮೆಡಿಸಿನ್ ವಿಭಾಗದ ಅದೋಷ್ ಜಿಕೆ, ಜೈ ಕರ್ನಾಟಕ ಹೆಬ್ರಿ ವಲಯದ ಅಧ್ಯಕ್ಷರಾದ ವಿಜಯ್ ಹೆಗ್ಡೆ, ಮಲ್ಲಿಕಾ ಹೆಚ್ಎಂ, ವಿವೇಕಾನಂದ ಯುವ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದ ಬಿಎಂ ರವೀಂದ್ರನಾಥ್ ಶೆಟ್ಟಿ, ಎಂ ಪ್ರಸನ್ನಕುಮಾರ್, ಹರಿದಾಸ್ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಕಾರ್ಕಳ.